ಮಂಗಳೂರಿನ ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ, ಸಂತ ಅಲೋಷಿಯಸ್ ಸಂಸ್ಥೆಗಳ ರೆಕ್ಟರ್ ಮತ್ತು ಮಂಗಳೂರು ಜೆಸ್ವಿಟ್ ಎಜುಕೇಷನಲ್ ಸೊಸೈಟಿಯ ಉಪಾಧ್ಯಕ್ಷ ಫಾದರ್ ಮೆಲ್ವಿನ್ ಜೆ ಪಿಂಟೋ ಅವರು ಶುಕ್ರವಾರ ಏಪ್ರಿಲ್ 10ರಂದು ನಿಧನ ಹೊಂದಿದ್ರು. ಅವರಿಗೆ 63 ವರ್ಷ ವಯಸ್ಸಾಗಿತ್ತು. 1963ರಲ್ಲಿ ಜನಿಸಿದ ಮೆಲ್ವಿನ್ ಜೆ ಪಿಂಟೋ ಅವರು ಸಂತ ಅಲೋಷಿಯಸ್ನಲ್ಲಿ ಶಾಲಾ ಮತ್ತು ಕಾಲೇಜು ಶಿಕ್ಷಣವನ್ನು ಪೂರ್ಣಗೊಳಿಸಿ 1981ರಲ್ಲಿ ಜೆಸ್ವಿಟ್ ಸಂಸ್ಥೆಗೆ ಸೇರಿದರು. 1997 ಏಪ್ರಿಲ್ 14ರಂದು ಜೆಸ್ವಿಟ್ ಗುರುಗಳಾಗಿ ದೀಕ್ಷೆಯನ್ನು ಸ್ವೀಕರಿಸಿದರು. ಶಾಲಾ ಆಡಳಿತದಲ್ಲಿ ಡಿಪ್ಲೊಮಾ ಜೊತೆಗೆ ಇಂಗ್ಲಿಷ್ನಲ್ಲಿ ಎಂಎ, ಶಿಕ್ಷಕ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಸೈಕಾಲಜಿ ಹಾಗೂ ಕೌನ್ಸಿಲಿಂಗ್ನಲ್ಲಿ ಡಿಪ್ಲೊಮಾವನ್ನು ಪಡೆದಿದ್ದರು. 1996 ಮತ್ತು 1999ರ ನಡುವೆ ಹಾಸನದ ಸಂತ ಜೋಸೆಫ್ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು. ಅಲ್ಲಿ ಸಂತ ಜೋಸೆಫ್ ಇಂಡಿಯನ್ ಪಿಯು ಕಾಲೇಜನ್ನು ಸ್ಥಾಪಿಸಿದ ಅವರು 2007ರವರೆಗೆ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದರು. 2007ರಿಂದ 2011ರವರೆಗೆ ಮಂಗಳೂರಿನ ಸಂತ ಅಲೋಷಿಯಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಮತ್ತು ಬಳಿಕ 2012ರವರೆಗೆ ಹಾಸನದ ಸಂತ ಜೋಸೆಫ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ಫಾದರ್ ಮೆಲ್ವಿನ್ ಪಿಂಟೋ ರೋಮ್ನಲ್ಲಿ ವ್ಯಾಟಿಕನ್ ಕಮ್ಯುನಿಕೇಷನ್ಸ್ ಮತ್ತು ರೇಡಿಯೋ ಸಂಸ್ಥೆಯಲ್ಲಿ ಏಷ್ಯಾ ಮತ್ತು ಭಾರತೀಯ ಭಾಷೆಗಳಿಗಾಗಿ ಅದರ ಇಂಗ್ಲಿಷ್ ಡೆಸ್ಕ್ ವಿಭಾಗದಲ್ಲಿ ಕೆಲಸವನ್ನು ಮಾಡಿದ್ರು. ಧಾರವಾಡದಲ್ಲಿರುವ ಜೆಸ್ವಿಟ್ ಅಧ್ಯಯನ ಕೇಂದ್ರ ವಿದ್ಯಾನಿಕೇತನದ ಸುಪೀರಿಯರ್ ಆಗಿ ನೇಮಕಗೊಳ್ಳುವ ಮೊದಲು ಅವರು ಮೇ 2017ರಿಂದ 2 ವರ್ಷಗಳ ಕಾಲ ವೆಲೆನ್ಷಿಯಾದಲ್ಲಿನ ಫಾತಿಮಾ ರಿಟ್ರೀಟ್ ಹೌಸ್ನ ಸುಪೀರಿಯರ್ ಮತ್ತು ನಿರ್ದೇಶಕರಾಗಿದ್ದರು.